ನಿತ್ಯ ಕಾರ್ಯವನ್ನು ನಿರ್ವಹಿಸುವ ಕುರಿತು ಇದರಲ್ಲಿ ಕೇರಿಯರು ಕೈ ಜೋಡಿಸುತ್ತಾರೆ. ಈ ಸಹಾಯಧನವು ಅಲ್ಲಿ ಮಾತೆರೆಗಳ ಆರೋಗ್ಯ ಸೌಭಾಗ್ಯ ಕರ್ಣಿಸಾತು ನಿತ್ಯ ಕಾರ್ಯವನ್ನು ನಿರ್ವಹಿಸಾತು ಗುರುವಾದಿನ ಕರ್ಣಿಸಾತು ನೇತ್ರ ಹೆಸಾರೈತಿ ಆತಂತ ರಕ್ಷಣೆ ಮಾಡ್ತಂತ ನೇಕಿರ್ತಾ ಸಿದ್ಧಿವಿನಾಯಕ ಮಹಾನ ವ್ಯಾಪ್ತಿಯಲ್ಲಿ ಅಶಕ್ತರು ಯಾರಿದ್ದಾರೆ ಅವರಿಗೆ ಸಹಾಯ ಹಸ್ತವನ್ನು ಚಾಚುವಂಥ ಒಂದು ವಿಶೇಷ ಪರಿಕಲ್ಪನೆಯಡಿಯಲ್ಲಿ ಈ ನಿಧಿಯನ್ನು ನಾವಿಲ್ಲಿ ಆರಂಭಿಸಿದ್ದೇವೆ. ಇದರ ಮೊದಲ ಹಂತದ ಒಂದು ನಿಧಿಯನ್ನು ಸಮರ್ಪಿಸುವ ದೃಷ್ಟಿಯಲ್ಲಿ ಈ ದಿನ ಇಲ್ಲಿ ಸೇರಿದ್ದೇವೆ. ಈಗಾಗಲೇ ದೇವರ ಸನ್ನಿಧಿಯಲ್ಲಿ ನಮ್ಮೆಲ್ಲರ ಪರವಾಗಿ ಈ ದಿನ ಹಸ್ತಾಂತರಿಸಲಿಕ್ಕಿದ್ದಾರೆ. ನಮ್ಮೂರಿನವರೇ, ಪುತ್ತೂರಿನಲ್ಲಿ ಉದ್ಯಮಿಗಳು, ಸದಾಕಾಲ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾ ಬಂದಿರುವ ಶ್ರೀಯುತ ಉಪೇಂದ್ರ ಬಲ್ಯಯ ದೇವಸ್ಯ ಇವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಮಂದಿರಕ್ಕೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಮಂದಿರದ ಜೀರ್ಣೋದ್ಧಾರ ಈ ಕ್ಷೇತ್ರದ ದೇವರನ್ನು ಪ್ರಾರ್ಥನೆ ಮಾಡ್ತಂದು ಅಂಚನೆ ಮುಲ್ಪದ ಭಜನಾ ಮಂದಿರ, ವಿನಾಯಕ ಭಜನಾ ಮಂದಿರ ಅರ್ಪತ ಕಮಿಟಿ ದಕ್ಕಲ್ಲ ಅಂಚನೆ ಊರದ ಸಮಸ್ಯೆ ಎಲ್ಲ ಸೇರೊಂದು ಪನ್ಪುನ ಐತ ಉಂಡ ಶ್ರೀಧರ ಅನ್ಪುನ ಈ ಶರೀರೋಗು ಕಾಯಿಲೆ ಉಂಡು ಅನ್ಪುನ ಅಭಿಪ್ರಾಯ ಉಂಡು ಎಂಕ್ಲು ಪೂರ ಬತ್ತದ ಮುಳ್ಳು ಆರಿಗೆ ಒಂಜಿ ಸಹಕಾರ ಕೊರಡು ಅರ್ನ ಕಾಯಿಲೆ ಗುಣ ಉಂಡು ಅನ್ಪುನ ಅಭಿಪ್ರಾಯ ಎಂಕ್ಲು ಬತ್ತ ಸೇರ್ತೀನಿ. ಆರಿಗೆ ಅವು ಕಾಯಿಲೆ ಹೆಂಚಿನ ಒಂದು ಎಂಕ್ಲೆ ಗೊತ್ತಿ ದೇವ್ರನ ದೋಷನೋ ಅತ್ತಂಡ ಜಾಗದ ದೋಷನೋ ಅತ್ತಂಡ ನಿಕ್ಲ ದುಂಬದ ಕುಟುಂಬದವ ಅತ್ತಂಡ ಓವೊಂದು ನಕ್ಕಿದ ಓಲ ಗೊತ್ತಾದಿಜಿ ಅಂಡ ಓವಿತ್ತಿಲ್ಲ ದೇವರಿಗೆಲ್ಲ ಇನ್ನು ಪೂರ ಮಾಪು ಹೊಳ್ತದೆ ಆರ್ನ ಶರೀರ ವರ್ಗನ ಪ್ರತಿಯೊಂದು ಕಾಯಿಲೆಲ್ಲ ಗುಣ ಮಾಡ್ತದೆ. ನನ್ನ ದುಂಬಿಗೂ ಮಾಂತ ಜನಪ್ರಿಯ ಅತಿ ಎಡ್ಡೆ ಆರೋಗ್ಯ ಬರ್ತದೆ. ಆರು ನನ್ನ ದುಂಬಿಗೂ ಎಡ್ಡ ಅವಡು ಅನ್ಕೊಂಡು ಅಭಿಪ್ರಾಯ ಉಂಟು ಇಂಕ್ಳು ಮಾಂತ ಎಲ್ಲ 10 ಜನ ಸೇರಿದು ಮಾಡ್ತಾ ಪ್ರಾರ್ಥನೆ ಉಂಟು ಅಂಚಾದು ನಮ್ಮೊಂದಿನ ದೇವರುಗಳು ಗುರು ಹಿರಿಯಕ್ಕಳ ಮಾತೇರನ್ನ ಆಶೀರ್ವಾದ ತಿಕ್ಕತ್ತು ಆರಿಗೆ ಇಣಿಡಿದ ಬುಕ್ಕ ಕಾಯಿಲೆ ಅತ್ಯಂತ ಶೀಘ್ರವಾದ ಗುಣ ಅವಡನ್ನು ಕಂಡುಕೊಂಡು ಸರ್ವ ತಪ್ಪು ಕ್ಷಮವಾಗಿದೆ. ಸಿದ್ಧಿವಿನಾಯಕ ಭಜನಾ ಮಂದಿರದ ಒಂಜಿ ವತಿರ್ತು ಮೇರೆ ಸಿದ್ಧಿವಿನಾಯಕ ಭಜನಾ ಮಂದಿರದ ಒಂಜಿ ನಿಕಟ ಸಂಪರ್ಕದ ಇವಂತು ಇತ್ತನಾರು ಆ ಒಂಜಿ ದುಂಬದ ಕಟ್ಟಡ ಅನಗಲ ಆರು ಬಹುಶಃ ಆರ ಶರೀರೋಡ್ ತಾಪನಂಚಿನ ಕೆಲಸನ ಆರು ಮಾಡ್ತದೆ ಅನಗ ಇತ್ತೀಚಿನ ಈ ಸುದ್ದಿತ ಒಂಜಿ ವರದಿಲ್ಲ ಎಕ್ಕ ದುಂಬುಲ ನಮ್ಮ ಭಜನಾ ಮಂದಿರಡ್ತು ಸಹಕಾರ ಮಾಡ್ತನ ಒಂಜಿ ಉಂಡು. ಆ ಸುದ್ದಿದ ವರದಿನ ಎಂದು ಮಾಡ್ತದೆ ಎಂಕ್ಲ ತಕ್ಷಣ ಎಂಕ್ಲ ಅಲ್ಪೊಂಜಿ ಸಮಾನ ಮನಸ್ಕೇರು ಸೇರೊಂದು ಆರೆಗೆ ಕಿಂಚಿತ್ ಸಹಾಯ ಧನ ಸಹಾಯದ ಒಟ್ಟಿಗೆ ಬೇತೆ ಬೇತೆ ರೀತಿದ ಆರ್ನ ಒಂಜಿ ಅನಾರೋಗ್ಯನು ಹೋಗಲಾಡಿಸೋಣಂಚಿನ ಕೆಲಸ ನಮ್ಮ ಮಲ್ಪುಕಾಂದ್ ಅನ್ಪೊಂಜಿ ಒಂಜಿ ಮನಸ್ಸದಿ ಒಂದು ಇನಿತ ದಿನಟ್ಟು ಉಪೇಂದ್ರ ಬಲ್ಯರ್ನ ಒಂಜಿ ಕೈಟ್ಟ ಇನ್ನು ಹಸ್ತಾಂತರ ಮಣ್ಪೋಡು ಅನ್ಪುಣ ಒಂಜಿ ಉದ್ದೇಶದಿರೊಂದು ಇನ್ನಿ ಬರ್ತದ ನಮ್ಮ ಇನ್ನಿ ಮಂದಿರಟ್ಟು ಪ್ರಾರ್ಥನೆ ಮಲ್ತದೆ ದೇವರನ ಎದುರು ಪ್ರಾರ್ಥನೆ ಮಲ್ತದೆ ಕಿಂಚಿತ್ ಸಹಾಯ ಇರ್ನ ಒಂಜಿ ಕೈ ಕೊರಡು ಅನ್ಪುಣ ಒಂಜಿ ಉದ್ದೇಶದಿರ್ದು ಎಂಕ್ಲ ಬರ್ತದ. ನನ್ನ ದುಂಬುಗು ಎಂಕ್ಲ ಒಂಜಿ ಆ 10 ಜನ ಸೇರ್ದು ತಿಂಗಳು ಒಂಜಿ 1,000 ತಲೆಕೊಣೆ ಇರ್ನ ಇಲ್ಲಡೆ ಎತ್ತವನಂಚಿನ ಕೆಲಸ ಕಾರ್ಯ ಪ್ರತಿ ತಿಂಗಳು ಎಂಕ್ಲ ಮಾಲ್ಪುವ ಅನ್ಪುಣ ಒಂಜಿ ಪಾತೆರನ ಭರವಸೆ ಎಲ್ಲ ಪಣ್ಣೊಂದುಲ್ಲ ಐಕೆ ಭಜನಾ ಮಂದಿರದ ಒತ್ತಿಡ್ದು ಈರೆಗ ದುಡ್ಡು ಬರ್ಪುಂಡು ಏರ್ಲ ಪರ್ಸನಲ್ ಕೊರ್ಪುಣತ್ತೆ ಐಕೆ ಆ ದೇವರ ಎಂಕ್ಲೆಗ್ಲ ಶಕ್ತಿ ಕೊರಡು ಈರೆಗೆ ಪೂರ್ಣ ಆರೋಗ್ಯ ಆ ದೇವರ ಕರುಣಿಸವಡು ಈರೆ ಲಕ್ಕದ ನಡಪುಣಂಚಿನ ಒಂಜಿ ಶಕ್ತಿನ ದೇವರ ಕೊರಡು ಒಂದು ಎಂಕ್ಲ ದೇವರಟ ಪ್ರಾರ್ಥನೆ ಈರೆಗೆ ಪರಿಪೂರ್ಣವಾದ ಐಟ್ ಒಂಜಿ ಎಂಚಿನ ಒಂದು ಈರೆಗೆ ಬತ್ತನಂಚಿನ ದುರಿತ ಉಂಡು ಅವು ಪೂರ್ತಿ ಹೋಗಲಾಡಿಸವಡು ಮಂಡದು ಒಂಜಿ ಮೇರ ಕೈಟ ಇನ್ನೊಂಜಿ ಸ್ವೀಕಾರ ಮಾಡ್ಬೋಡು ಕೇಳೋಣ. ದೇವರ ಕಂಪ್ಲೀಟ್ ಆರೋಗ್ಯ ಸಹಿ ಆಡು ಇಂಕ್ಲು ನಿಕ್ಲೊಟ್ಟಿಗೆ ಉಳ್ಳು ಅನ್ಕೊಂಡ ಅಭಿಪ್ರಾಯ ಇಂಕ್ಲು ಬರ್ತೇನೆ ಕಟ್ಟಡ
ಸಾಲದ ತಂದು ಆತ್ಮೀಯರೇ, ನಾವಿವತ್ತು ವಿನಾಯಕನಗರ ಭಜನಾ ಮಂದಿರದ ವತಿಯಿಂದ ಇಲ್ಲಿ ಬಂದಿದ್ದೇವೆ. ವಿನಾಯಕನಗರ ಭಜನಾ ಮಂದಿರದ ಆ ಒಂದು ಸಮಿತಿಯಲ್ಲಿರುವವರು ಮತ್ತು ಊರಿನ ಕೆಲವು ಗಣ್ಯರು ಸೇರಿಕೊಂಡು ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಯೋಜನೆಯ ಪ್ರಕಾರ ತಮ್ಮಿಂದ ಆದಷ್ಟು ಧನ ಸಹಾಯವನ್ನು ಒಟ್ಟು ಮಾಡಿ ಅದರಲ್ಲಿ ಪ್ರತಿ ತಿಂಗಳು ನಮ್ಮ ಶ್ರೀಧರಗೌಡ ಇವರು ಹಲವು ವರ್ಷಗಳಿಂದ ಅನಾರೋಗ್ಯದಿಂದ ಮಲಗಿದಲ್ಲಿರುವ ಕಾರಣ ಅವರಿಗೆ ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಕೊಡಬೇಕು ಎನ್ನುವಂಥ ನಿರ್ಣಯವನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಇನ್ನು ಉಳಿದ ಹಣವನ್ನು ಬೇರೆ ಏನಾದರೂ ಅನಿವಾರ್ಯ ಕಾರಣಗಳು ಬಂದಾಗ, ಅಂಥ ಸಂದರ್ಭ ಯಾರಿಗಾದರೂ ಬಂದಾಗ ನಾವು ಅದನ್ನು ಕೊಡಬೇಕು ಮತ್ತು ಇಂಥ ಸಮಾಜ ಸೇವೆಯನ್ನು ಮಾಡಬೇಕು. ಯಾರು ದುರ್ಬಲರಿದ್ದಾರೆ, ಯಾರು ಅನಾರೋಗ್ಯ ಪೀಡಿತರಾಗಿದ್ದಾರೆ, ಅವರಿಗೆ ಏನಾದರೂ ಭಜನಾ ಮಂದಿರದ ಹೆಸರಿನಲ್ಲಿ ಸಹಾಯವನ್ನು ಮಾಡುವ ಮೂಲಕ ಅವರಿಗೆ ಸಹಾಯ ಮಾಡೋದು ಮಾತ್ರ ಅಲ್ಲ, ನಮ್ಮಲ್ಲಿ ಸಮಾಜ ಸೇವೆ ಮಾಡುವಂಥ ಗುಣ ನಮ್ಮಲ್ಲಿ ಬರಬೇಕು ಮತ್ತು ಇದರಿಂದ ಸಮಾಜಕ್ಕೆ ಒಳಿತಾಗಬೇಕು. ಕೇವಲ ಭಜನಾ ಸಂಘದಲ್ಲಿ ಮಾತ್ರ ನಾವು ಇರುವುದಲ್ಲ, ಸಮಾಜಕ್ಕೆ ಏನಾದರೂ ಮಾಡಬೇಕು ಎನ್ನುವಂಥ ವಿಷಯವನ್ನು ಇಟ್ಟುಕೊಂಡು ಮಾನ್ಯ ಜಯಪ್ರಕಾಶ್ ರೈ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಹಿರಿಯರೆಲ್ಲರೂ ಸೇರಿಕೊಂಡು ಮಾಡಿದಂಥ ನಿರ್ಣಯ. ಇವತ್ತು ನಾವು ಶ್ರೀಧರಗೌಡರ ಮನೆಗೆ ಬಂದು ಅವರಿಗೆ ದೇವಾಲಯದ ಆ ಪ್ರಸಾದವನ್ನು ಕೊಡುವ ಮೂಲಕ ಮತ್ತು ಪ್ರಥಮವಾಗಿ ನಾವು ಒಟ್ಟು ಮಾಡಿದಂಥ ಹಣವನ್ನು ಕೊಡುವ ಮೂಲಕ ಇದಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಎನ್ನುವಂಥ ಧ್ಯೇಯದಿಂದ ನಾವೆಲ್ಲ ಇದ್ದೇವೆ. ಇದನ್ನು ಮಹಾಗಣಪತಿಯ ಕೃಪೆಯಿಂದ ಇದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಎನ್ನುವಂಥ ಅಭಿಪ್ರಾಯ ಅಥವಾ ಭರವಸೆ ನಮ್ಮಲ್ಲಿದೆ. ಮತ್ತು ಏನಾದರೂ ಅಂಥ ಅನಿವಾರ್ಯ ಘಟನೆಗಳು ನಡೆದಾಗ ಭಜನಾ ಮಂದಿರದ ವತಿಯಿಂದ ಮತ್ತು ಸಮಾನ ಮನಸ್ಕರು ಎಲ್ಲರೂ ಸೇರಿಕೊಂಡು ಏನಾದರೂ ಸಹಾಯ ಮಾಡುವಂಥ ಧ್ಯೇಯವನ್ನು ಏನು ಇಟ್ಟುಕೊಂಡಿದ್ದೇವೋ ಇದು ಹೀಗೆ ಮುಂದುವರಿಯುವುದಕ್ಕೆ ಆ ಮಹಾಗಣಪತಿದಂತಲೇ ಆಗಿ ಬೆಟ್ಟಂಬಡಿ ಶ್ರೀ ಮಹಾಲಿಂಗೇಶ್ವರನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಮತ್ತು ಇದರಿಂದ ಸಮಾಜಕ್ಕೆ ಒಳಿತಾಗಲಿ ಎನ್ನುವಂಥ ಅಭಿಪ್ರಾಯ ನಮ್ಮದು. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ